ಮಂಗಳೂರಿನ ಪಡೀಲ್ ಸಮೀಪದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣದ ಕಾಮಗಾರಿಯನ್ನ ನಗರಾಭಿವೃದ್ಧಿ ಸಚಿವ ಯುಟಿ ಖಾದರ್ ಪರಿಶೀಲನೆ ನಡೆಸಿದರು. ಇನ್ನು ಸುಮಾರು 5.89 ಎಕರೆ ಪ್ರದೇಶದಲ್ಲಿ ಜಿಲ್ಲಾ ಕಚೇರಿಗಳ ಸಂಕೀರ್ಣ ನಿರ್ಮಾಣ ಆಗುತ್ತಿದೆ. ಈ ವೇಳೆ ಮಾತನಾಡಿದ ಸಚಿವರು, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 41 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿತ್ತು. ಸಮ್ಮಿಶ್ರ ಸರ್ಕಾರ ಕೂಡ ಹೆಚ್ಚಿನ ಅನುದಾನವನ್ನ ಬಿಡುಗಡೆ ಮಾಡುತ್ತಾರೆ. ಅನುದಾನದ ಕೊರತೆ ಇಲ್ಲದೆ ನಿಗದಿತ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ. 2019ರ ಡಿಸೆಂಬರ್ ಅಂತ್ಯದ ವೇಳೆಯಲ್ಲಿ ಕಾಮಗಾರಿ ಪೂರ್ಣಗೊಳ್ಳುವ ವಿಶ್ವಾಸವಿದೆ ಎಂದು ಹೇಳಿದರು. 2019 ಡಿಸೆಂಬರ್ಗೆ ಇದನ್ನು ಪೂರ್ತಿಗೊಳಿಸಬೇಕಂತೇಳಿ ನಾವು ಇವತ್ತು ಇಲ್ಲಿ ಬಂದು ಇದನ್ನು ವೀಕ್ಷಣೆ ಮಾಡಿ ನಮ್ಮ ಸೂಚನೆ ನಾವು ಇವತ್ತು ಕೊಟ್ಟಿದ್ದೇವೆ. ಯಾಕೆಂದರೆ 3 ತಿಂಗಳು ಮಳೆಗಾಲದಲ್ಲಿ ಜನ ಇವತ್ತು ನಮ್ಮ ಗುತ್ತಿಗೆದಾರರ ಕಷ್ಟ ನಮ್ಮ ಪರಿಸ್ಥಿತಿ ಅರ್ಥ ಆಗುವಂಥದ್ದು. ಇದು ಬಹುಶಃ ನಮಗೆ ಈ ಒಂದು ಸ್ಥಳ ಹಿಂದೆ ಅರಣ್ಯ ಭೂಮಿಯಾಗಿತ್ತು. ಬಹುಶಃ ಇವತ್ತು ಹಿಂದಿನ ಸರ್ಕಾರದಲ್ಲಿ ರಮನಾಥ್ ಅವರೇ ಇದರ ಮಂತ್ರಿ ಆದ ಕಾರಣ ಈ ಅರಣ್ಯ ಭೂಮಿಯನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇವತ್ತು ಸಿಕ್ಕಿದೆ. 41 ಕೋಟಿ ರೂಪಾಯಿ ಅನುದಾನ ಕೂಡ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದಕ್ಕೆ ಅನುದಾನ ಬಿಡುಗಡೆ ಮಾಡಿದೆ. ಈಗ ನಮ್ಮ ಸರ್ಕಾರ ಕುಮಾರಸ್ವಾಮಿ ನೇತೃತ್ವದಲ್ಲಿ ಅವರು ಮತ್ತು ನಮ್ಮ ಪರಮೇಶ್ವರ್ಜಿ ಅವರು ಇದಕ್ಕೆ ಬೇಕಾಗುವಂಥ ಇನ್ನು ಹೆಚ್ಚಿನ ಅನುದಾನವನ್ನೆಲ್ಲ ಕೂಡ ಇವತ್ತು ಬಿಡುಗಡೆ ಮಾಡ್ತಾರೆ. ಬಹುಶಃ ಇವತ್ತು ಅನುದಾನದ ಯಾವುದೊಂದು ಕೊರತೆ ಇಲ್ಲದೆ ನಿಗದಿತ ಸಮಯದಲ್ಲಿ ಇದನ್ನು ಮುಗಿಸಿ ಒಂದು ಮಾದರಿಯಾದ ಜಿಲ್ಲಾಧಿಕಾರಿ ಕಚೇರಿಯನ್ನು ನಾವು ಮಂಗಳೂರಿನಲ್ಲಿ ಇವತ್ತು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಚರ್ಚೆ ನಡೆಸಿದ್ದೇವೆ. ಈ ವೇಳೆ ಮಾಜಿ ಸಚಿವ ರಮನಾಥ ರೈ, ಮಾಜಿ ಶಾಸಕ ಜೆಆರ್ ಲೋಬೋ, ಪಾಲಿಕೆ ಮುಖ್ಯ ಸಚೇತಕ ಶಶಿಧರ್ ಹೆಗ್ಡೆ ಸೇರಿದಂತೆ ಇನ್ನಿತರರು ಹಾಜರಿದ್ದರು.